ಮಲ್ಪೆ ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಅವ್ಯವಹಾರ ಆರೋಪಕ್ಕೆ ಸಂಬಂಧಿಸಿ ಕರಂಬಳ್ಳಿ ದೇವಾಲಯದಲ್ಲಿ ಇಂದು ನಿಗದಿಯಾಗಿದ್ದ ಆಣೆ ಪ್ರಮಾಣ ಕೊನೆ ಕ್ಷಣದಲ್ಲಿ ರದ್ದಾಗಿದೆ. ಬ್ಯಾಂಕ್ನ ಪ್ರಧಾನ ವ್ಯವಸ್ಥಾಪಕರಾದ ಶರತ್ಕುಮಾರ್ ಶೆಟ್ಟಿ ಮತ್ತು ಸಿಬ್ಬಂದಿ ವರ್ಗದವರು ಕರಂಬಳ್ಳಿ ಶ್ರೀ ವೆಂಕಟರಮಣ ಮುಖ್ಯಪ್ರಾಣ ದೇವರ ಸನ್ನಿಧಿಯಲ್ಲಿ ಪ್ರಮಾಣಕ್ಕೆ ಬಂದು ಯಾವುದೇ ಆಣೆ ಪ್ರಮಾಣ ಮಾಡದೆ ಬದಲಾಗಿ ಸಿಬ್ಬಂದಿಗಳ ಜೊತೆ ದೇವರ ಮುಂದೆ ಪ್ರಾರ್ಥನೆ ಮಾಡಿ ಪ್ರಾರ್ಥನೆಗೆ ಸೀಮಿತಗೊಳಿಸಿ ತೆರಳಿದರು. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಇದರಿಂದ ಅನ್ಯಾಯಕ್ಕೊಳಗಾದ ಸಂತ್ರಸ್ತರು ಲಿಖಿತವಾಗಿ ತಾವು ಪಡೆದ ಹಣವನ್ನು ಬ್ಯಾಂಕ್ನ ನಿಯಮದಂತೆ ಬಡ್ಡಿ ಸಮೇತ ಪಾವತಿಸಲು ಬದ್ಧರಿದ್ದೇವೆ. ಇದಕ್ಕೆ ನಮಗೆ ನ್ಯಾಯ ಒದಗಿಸಬೇಕು ಎಂದು ದೇವರ ಮುಂದೆ ಪ್ರಾರ್ಥಿಸಿದರು. ಮುಂದಿನ ದಿನಗಳಲ್ಲಿ ರಘುಪತಿ ಭಟ್ ಅವರು ಕಾನೂನಿನ ರೀತಿಯಲ್ಲಿ ನ್ಯಾಯಯುತವಾಗಿ ನಮಗೆ ನ್ಯಾಯ ದೊರಕಿಸಿಕೊಡಲಿ ಎಂದು ಪ್ರಾರ್ಥಿಸಿದರು. ದೇವಸ್ಥಾನದ ಪ್ರಧಾನ ಅರ್ಚಕರಾದ ದಿವಾಕರ ಐತಾಳ ಪ್ರಾರ್ಥನೆ ನೆರವೇರಿಸಿ ಪೂಜೆ ಸಲ್ಲಿಸಿದರು. ನೂರಾರು ಮಂದಿ ಸಂತ್ರಸ್ತರು ಉಪಸ್ಥಿತರಿದ್ದರು. ಈ ವೇಳೆ ಮಾತನಾಡಿದ ಮಾಜಿ ಶಾಸಕ ರಘುಪತಿ ಭಟ್, ನನಗೆ ಆಣೆ ಪ್ರಮಾಣ ಮಾಡಬೇಕೆಂದು ಹೇಳಿಕೆ ನೀಡಿಲ್ಲ. ಬ್ಯಾಂಕ್ನವರ ನೋಟಿಸ್ ನೀಡಿದ್ದಕ್ಕೆ ಸಂತ್ರಸ್ತರು ಬಂದಿದ್ದಾರೆ. ಜಿಲ್ಲೆಯ ಅಷ್ಟಮಠದ ಸ್ವಾಮೀಜಿಗಳು ಆಣೆ ಪ್ರಮಾಣ ಮಾಡಬೇಡಿ ಎಂದಿದ್ದರು. ಅದಕ್ಕೆ ಆಣೆ ಪ್ರಮಾಣ ಮಾಡಿಲ್ಲ, ದೇವರ ಪ್ರಾರ್ಥನೆ ಮಾಡಿದ್ದೇವೆ ಎಂದರು. ಬ್ಯಾಂಕ್ ಮತ್ತು ಸಂತ್ರಸ್ತರ ನಡುವೆ ಜಿಲ್ಲೆಯ ಪ್ರಮುಖ ನಾಯಕರು ಮಧ್ಯಸ್ಥಿಕೆ ವಹಿಸಿ ಸಮಸ್ಯೆ ಇತ್ಯರ್ಥ ಮಾಡಬೇಕೆಂದರು. ಇವತ್ತು ಕರಂಬಳ್ಳಿ ವೆಂಕಟರಮಣ ದೇವಸ್ಥಾನದಲ್ಲಿ 9:30 ಗಂಟೆಗೆ ಮಹಾಲಕ್ಷ್ಮಿ ಕೋಆಪರೇಟಿವ್ನ ಪ್ರಧಾನ ವ್ಯವಸ್ಥಾಪಕರು ನನಗೆ ಪತ್ರ ಬರೆದು ಆಣೆ ಪ್ರಮಾಣಕ್ಕೆ ಬರಬೇಕು ಅಂತ ಆಹ್ವಾನ ಮಾಡಿದರು. ಆ ಪ್ರಕಾರ ನಾನು ಸವಿವರವಾದಂಥ ಪತ್ರವನ್ನು ಅವರಿಗೆ ಬರೆದಿದ್ದೆ. ಯಾರು ಹಣ ತೆಗೆದುಕೊಂಡಿದ್ದಾರೆ ಅವರು ಆಣೆ ಪ್ರಮಾಣ ಮಾಡಲಿಕ್ಕೆ ತಯಾರಿದ್ದಾರೆ. ಅವರು ಕೊಟ್ಟಂಥ ಏನು ತನಿಖಾ ವರದಿ ಯಾವುದು ನೋಟಿಸ್, ಅದು ನನಗೆ ಅವರು ಕೊಟ್ಟದ್ದು. ಅದರದ ಬಗ್ಗೆ ನಾನು ಪ್ರಮಾಣ ಮಾಡುವಂಥದ್ದು ಪ್ರಶ್ನೆ ಇಲ್ಲ, ಅದಕ್ಕೆ ತನಿಖೆ ಆಗಬೇಕು. ತನಿಖೆ ಆದರೆ ಎಲ್ಲ ಹೊರಗೆ ಬರ್ತದೆ ಅಂತ ಹೇಳಿದ್ದೆ. ಕಡೆಗೆ ನಿನ್ನೆ ರಾತ್ರಿ ಆಗುವಾಗ ನಮ್ಮ ಪೇಜಾವರ್ ಶ್ರೀಪಾದರು, ವಿಶ್ವಪ್ರಸನ್ನ ತೀರ್ಥರು ಮತ್ತು ಪಲಿಮಾರು ವಿದ್ಯಾತೀರ್ಥ ಶ್ರೀಪಾದರು ನನಗೆ ಫೋನ್ ಮಾಡಿದರು. ನಾನು ಅವರಿಗೆ ಇವರೆಲ್ಲ ಸ್ಟೇಟ್ಮೆಂಟನ್ನು ಕಳಿಸಿದ್ದೆ. ಅವರಿಗೂ ಗೊತ್ತಾಯಿತು. ಆಮೇಲೆ ಹೇಳಿದರು, ಆಣೆ ಪ್ರಮಾಣದ ಮಟ್ಟಕ್ಕೆ ಹೋಗೋದು ಬೇಡ ಅಂತ ಹೇಳಿದರು. ನಾನು ಹೇಳಿದೆ, ನಾನು ಆಣೆ ಪ್ರಮಾಣಕ್ಕೆ ಯಾವ ಶಬ್ದದಲ್ಲಿಯೂ ಹೇಳಿಲ್ಲ. ಅವರಾಗಿ ಆಹ್ವಾನಿಸಿದ್ದಾರೆ, ಮತ್ತು ನಾನು ಮತ್ತು ಅವರನ್ನೆಲ್ಲ ಬರೋದು ಬೇಡ ಅಂತ ಹೇಳಿ ಅಂತ ಕೇಳಿದರು. ನಾನು ಹೇಳಿದರೆ, ಅವರು ಬರೋದಿದ್ದರೆ ಇನ್ನು ರಾಂಗ್ ಮೆಸೇಜ್ ಹೋಗ್ತದೆ. ನಾವೇನು ಆಣೆ ಪ್ರಮಾಣಕ್ಕೆ ಒತ್ತಾಯ ಮಾಡಲ್ಲ. ನಿನ್ನೆ ಡಾಕ್ಟರ್ ಜಿ ಶಂಕರ್ ಅವರು, ನಮ್ಮ ಈ ಸಮಾಜದ ಪ್ರಮುಖರು, ಜಯಕೋಟ್ಯಾನರು, ಅವರ ಪ್ರಮುಖರು ನನಗೆ ಕೆಲವರೆಲ್ಲ ಮತ್ತೆ ರಾತ್ರಿ ಮೇಲೆ ಮಾತಾಡಿದರು. ನಾನು ಹೇಳಿದ್ದಷ್ಟೇ, ನಾನೆಲ್ಲಿ ಆಣೆ ಪ್ರಮಾಣ ಕರೀಲಿಲ್ಲ. ಮತ್ತು ಇವ್ರು ಯಾರು ಆಣೆ ಪ್ರಮಾಣಕ್ಕೆ ಅಂತ ಹೇಳಿದವರಲ್ಲ. ಮತ್ತು ಅವ್ರು ಬಂದು ಪ್ರಾರ್ಥನೆ ಮಾಡಿ ಹೋಗ್ತಾರೆ ಅಂತ ಹೇಳಿದರು. ಆ ಪ್ರಕಾರ ಅವ್ರು ಪ್ರಾರ್ಥನೆ ಮಾಡಿ ಹೋಗಿದ್ದಾರೆ. ಹಾಗಾಗಿ ಆಣೆ ಪ್ರಮಾಣ ಯಾವುದೂ ನಡೀಲಿಲ್ಲ. ನಾವು ಕಡೆಗೆ ಪ್ರಾರ್ಥನೆ ಏನು ಮಾಡಿತ್ತು ಅಂತ ಹೇಳಿದರೆ, ಏನೋ ವೆಂಕಟರಮಣ ಮುಖ್ಯಪ್ರಾಣನ ದಯೆಯೋ ಗೊತ್ತಿಲ್ಲ, ಅವರಾಗಿ ಇಲ್ಲಿ ಫಲಾನುಭವಿಗಳನ್ನು ಇಲ್ಲಿ ಆಹ್ವಾನಿಸಿದ್ದಾರೆ. ಅವ್ರು ಬಂದಿದ್ದಾರೆ. ನಾವು ಇದು ಆಣೆ ಪ್ರಮಾಣದ ಬದಲಿಗೆ ಮುಖ್ಯಪ್ರಾಣನಲ್ಲಿ ವಿಶೇಷವಾಗಿ ಪ್ರಾರ್ಥನೆ, ಅವರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನಾನು ಅವರಿಗೆ ಸುರಿಗೆ ಹೇಳಿದ್ದೇನೆ, ನೀವೆಷ್ಟು ಹಣ ತಗೊಂಡಿದ್ದೀರಿ ಪ್ರಾಮಾಣಿಕವಾಗಿ, ಮತ್ತು ನಾವು ಹಣ್ಣು ಕಾಯಿಯ ಎದುರಲ್ಲಿ ಎಷ್ಟು ಹಣ ತಗೊಂಡಿದ್ದಾರೆ, ಎಷ್ಟು ಕಟ್ಟಿದ್ದಾರೆ ಅಂತ ಹೇಳುವಂಥದ್ದನ್ನು ಲಿಖಿತವಾಗಿ ಅಲ್ಲಿ ಇಟ್ಟಿದ್ದೇವೆ. ನೀವು ಅದರಲ್ಲಿ ನೋಡಿದ್ದೀರಿ ಹಣಕಾಯಲ್ಲಿ. ಅದು ಯಾವುದು ತಪ್ಪಬಾರ್ದು ಅಂತ ನಾವು ಅವ್ರಿಗೆ ಹೇಳಿದ್ದೇವೆ. ಅಂದರೆ ನೀವು ಎಲ್ಲಿಯಾದರೂ 21,000 ತಗೊಂಡಿದ್ದು 21 ಬರಿಬೇಕು, 20 ಬರಿಬಾರ್ದು ಅಂತ ಹೇಳಿ ಅವರು ಮತ್ತೆ ತಗೊಳ್ಳಿಲ್ಲ ಅಂತ ಅಷ್ಟು ಜನ ಅವರು ಸೈನ್ ಮಾಡಿದವರು ಬರೆದಿಟ್ಟಿದ್ದಾರೆ. ನಾವು ದೇವರ ಇದರಲ್ಲಿ ಪ್ರಾರ್ಥನೆ ಮಾಡಿದ್ದೇವೆ. ಇವತ್ತು ಅವರಿಗೆ ಒಂದು ಸದ್ಬುದ್ಧಿ ಕೊಟ್ಟು ಇವ್ರು ಎಷ್ಟು ತಗೊಂಡಿದ್ದಾರೆ ಅಷ್ಟು ಹಣವನ್ನು ಅವರು ಕಟ್ಲಿಕ್ಕೆ ತಯಾರಿದ್ದಾರೆ. ಏನಾದರೂ ಮಾಡಿ, ರೀಲೋನ್ ಮಾಡಿ, ಏನಾದರೂ ಮಾಡಿ, ಅವರು ಈಗ 20,000 20, 40 ಆದರೆ 40, 60, 1,15,000 1,15 ಪ್ಲಸ್ ಬಡ್ಡಿ, ಇವತ್ತಿನವರೆಗೆ ಬಡ್ಡಿ ಅದು ಬ್ಯಾಂಕಿಂದ ನಾವೇನು ಮಾಡ್ಲಿಕ್ಕಾಗಲ್ಲ. ಮತ್ತೆ ತಗೊಳ್ದಿದ್ದವರಿದ್ದು ಮಾತ್ರ ಏನು ಅಂತ ಅವ್ರು ಚರ್ಚೆ ಮಾಡ್ಬೇಕು. ಅವ್ರು ಇಲ್ಲಿಂದ ಕಟ್ಟೋದು. ಅವರು ಕೆಲವರು 13 ಜನ ₹1 ಅವರಿಗೆ ಸಿಕ್ಕಲಿಲ್ಲ. ಇದನ್ನ ಬ್ಯಾಂಕ್ ಒಂದು ಸಾಮಾಜಿಕ ಜವಾಬ್ದಾರಿಯು ಬ್ಯಾಂಕಿಗೆ ಇರ್ತದೆ, ಇದನ್ನು ಮಾಡಬೇಕು. ಡಾಕ್ಟರ್ ಜಿ ಶಂಕರ್ ಅವರು ನನಗೆ ಮಾತಾಡಿದ್ರು, ಇದನ್ನ ಬೆಳ್ಕೊಂಡು ಹೋಗೋದು ಬೇಡ ಸರ್. ಶಾಸಕರು ಮತ್ತು ಬೇರೆ ಶಾಸಕರುಗಳ ಹತ್ರ ಮಾತಾಡಿದ, ನನಗೆ ಗುರುಮೇಶ್ವರ ಶೆಟ್ಟರು ಇರುವಾಗಲೇ ಮಾತಾಡಿದ್ದೀನಿ ಕೃಷ್ಣ ಪ್ರಸಾದ್ ಅಂತರಾಲಯದ ಕಾರ್ಯಕ್ರಮದಲ್ಲಿ. 12ನೇ ತಾರೀಕಿಗೆ ಸಂಜೆ ಕೂತ್ಕೊಂಡು ಒಂದು ಪಂಚಾಯತಿಗೆ ಮಾಡೋಣ ಸರ್ ಅಂತ ನನ್ನ ಹತ್ರ ಮಾತಾಡೋಣ, ಅದನ್ನು ಸರಿ ಮಾಡೋಣ ಅಂತ ಹೇಳಿದ್ರು. ನಾನು ಹೇಳಿದೆ, ನನಗಿದಲ್ಲಿ ಅವರು, ನಾನೊಬ್ಬ ಶಾಸಕನಾಗಿದ್ದವರು ಮನವಿ ಕೊಟ್ಟಿದ್ದಾರೆ, ಅವ್ರ ಪರವಾಗಿ ಧನ್ಯತೆ. ಅದಕ್ಕೆ ಸುಮ್ಮನೆ ನನ್ನನ್ನು ಆಣೆ ಪ್ರಮಾಣಕ್ಕೆ, ನನ್ನ ವೈಯಕ್ತಿಕ ತೇಜೋವಧೆ, ನನ್ನ ಬಗ್ಗೆ ಬೇಕಾದಷ್ಟು ಸಾಮಾಜಿಕ ಜಾಲತಾಣದಲ್ಲಿ ಏನೇನು
ಮಾಡ್ತಾರೆ. ಅದಕ್ಕೆ ನಂಗೆ ಸಂಬಂಧ, ನಾನು ಅದನ್ನು ಅಂತ ತುಂಬ ಕೇಳ್ಕೊಂಡು ಬಂದವನು. ಯಾಕಂದರೆ ಅದು ಕೇಳಿ ಕೇಳಿ ಮನ್ಸು ಜಡ್ಡಾಗಿದೆ ನನಗೇನೀಗ. ಅಂಥದ್ದೇನು ಅದರಿಂದ ಏನು ಮಾನಸಿಕ ಸಮಸ್ಯೆ ಆಗಲ್ಲ. ಆದರೆ ಇವತ್ತು ನನ್ನ ಉದ್ದೇಶ ಇವರು ಯಾರಿಗೆ ಹಣ ಎಷ್ಟು ಸಿಕ್ಕಿದ ಅಷ್ಟನ್ನು ಅವರು ಬಡ್ಡಿ ಸಮೇತ ಕಟ್ಟಬೇಕು, ಅಲ್ಲಿಗೆ ಅವರು ಇತ್ಯರ್ಥ ಮಾಡಬೇಕು ಅಂತ ಹೇಳುವಂಥದ್ದು ನನ್ನ ಸಮಸ್ಯೆ. ಅದನ್ನು ನಾವು ಇವತ್ತು ಮುಖ್ಯ ಪ್ರಾಣದಲ್ಲಿ ಎಲ್ಲರೂ ಸೇರಿಕೊಂಡು ಪ್ರಾರ್ಥನೆ ಮಾಡಿದ್ದೇವೆ. ಇನ್ನು ಬ್ಯಾಂಕ್ನವರ ಕೈಯಲ್ಲಿದೆ, ಅವ್ರು ಯಾವ ರೀತಿ ಇವರ ಸಮಸ್ಯೆಯನ್ನು, ನಾನು ಬೇಕಾಗಿಲ್ಲ, ನನ್ನ ಮಧ್ಯಸ್ಥಿಗೆ ನನಗೆ ಘನತೆ ಯೋಗ್ಯತೆ ಗೌರವ ಇಲ್ಲ ಅಂತ ಹೇಳುವಂತ ಅವ್ರು GM ಹೇಳಿದ್ದಾರೆ. ನಾನು ಬರಲ್ಲ, ಇವರೇ ಕರೀಲಿ ಅಥವಾ ಯಾರಾದರೂ ಸ್ವಾಮೀಜಿಯವರು ಕರೀಲಿ. ಸ್ವಾಮೀಜಿಯವರು ಈಗ ಪಾಲಿಮಾರ ಸ್ವಾಮಿಯವರು ಇರ್ಬೋದು, ಪೇಜಾವರ ಸ್ವಾಮಿಯವರು, ಅವ್ರು ಇವರನ್ನ ಕರೆಸಲಿ. ಏನೇನು ಎದುರಲ್ಲಿ ಕುತ್ಕೊಂಡು ಇವ್ರು ಎಷ್ಟು ತಗೊಂಡಿದ್ದಾರೆ ಅಷ್ಟು ಒಂದು ಯಾರಾದರೂ ಸಮಾಜ ಈ ಪಾಪದವರನ್ನು ಮಧ್ಯದಲ್ಲಿ ಬಿಡಬಾರ್ದು ದಯವಿಟ್ಟು, ನನ್ನ ವಿನಂತಿ ಎಲ್ಲರತ್ರ. ಇವರು ಬಡವರು, ಇವರಿಗೆ ಧ್ವನಿ ಇಲ್ಲ ಅಂತ ಇವರನ್ನ ಮಧ್ಯದಲ್ಲಿ ಬಿಟ್ರೆ ಯಾರಿಗೆ, ನಾನಂತ ಅವ್ರ ಜೊತೆ ಇರ್ತೇನೆ, ನ್ಯಾಯ ಕಾನೂನಿನ ದೃಷ್ಟಿಯಲ್ಲಿ ನಾನು ಓಡಿ ಹೋಗೋ ಪ್ರಶ್ನೆ ಇಲ್ಲ, ಅವರೊಟ್ಟಿಗೆ ಇರ್ತೇನೆ. ಆದರೆ ನನ್ನ ಹತ್ರ ಇವತ್ತು ಅಧಿಕಾರ ಇಲ್ಲ, ನಾನು ಓಡಿ ಹೋಗೋ ಪ್ರಶ್ನೆ ಇಲ್ಲ, ಅವರೊಟ್ಟಿಗೆ ಇರ್ತೇನೆ. ಆದರೆ ನನ್ನ ಹತ್ರ ಇವತ್ತು ಅಧಿಕಾರ ಇಲ್ಲ, ನನ್ನ ಹತ್ರ ಇವತ್ತು ಯಾವುದೇ ಶಕ್ತಿ ಇಲ್ಲ. ನನ್ನ ಕೈಯಲ್ಲಿದ್ದಷ್ಟು ನಾನು ಮಾಡ್ತೇನೆ. ಈಗ ಅವರಿಗೆ ಈಗಲೇ ನಾನು ಹೇಳಿದೆ, ಕಾನೂನಿಗೆ ಬೇಕಾದವ್ರಿಗೆ ಹಣದ ವ್ಯವಸ್ಥೆ ಇಲ್ಲ, ಅದಕ್ಕೆ ಇಲ್ಲದ್ರೆ ಎಕ್ಸ್ಪಾರ್ಟಿ. ಈಗ ನೋಡಿ ಅವ್ರು ಹೇಳಿದ್ರು, ಈಗ ಕಾನೂನು ರೀತಿಯಲ್ಲಿ ನಾವು ಎಲ್ಲ ಮಾಡಿ ಎಕ್ಸ್ಪಾರ್ಟಿ ಡಿಸಿಷನ್ ಆಗಿದೆ. ಬೆಂಗಳೂರು ಮಹಾಮಂಡಲದಲ್ಲಿ ಕರೀತಾರೆ, ಒಂದು ದಿವಸ ನೋಟಿಸ್ ಕೊಡ್ತಾರೆ, ಒಂದೇ ದಿವಸದಲ್ಲಿ ಡಿಕ್ಲೇರ್ ಮಾಡ್ತಾರೆ, 2-3 ಹಿಯರಿಂಗು ಆಗಲ್ಲ. ಇವ್ರಿಗೆ ಹೋಗ್ಲಿಕ್ಕೆ ಬ್ಯಾಂಕ್ ಅಲ್ಲಿ ಹೋಗ್ಲಿಕ್ಕೆ ಕನಿಷ್ಠ 2,000-3,000 ಬಸ್ ಸಿಗ್ಬೇಕಲ್ಲ, ಇವ್ರು ಹೋಗ್ಲಿಲ್ಲ, ಏನಾಗುದಿಲ್ಲ, ನಾವು ತಗೊಳ್ಳಿಲ್ಲಲ್ಲ ಅಂತ ಹಾಗೆಲ್ಲ ಎಕ್ಸ್ಪಾರ್ಟಿಯಾಗಿ ಇವರಿಗೆ ಮನೆ ಜಪ್ತಿಗೆ ಬರ್ತಾ ಇದೆ. ಸೊ ಇದು ಸಮಾಜದ ಗಣ್ಯರಲ್ಲಿ ಯಾರಾದರೂ ನಾನು ಹೇಳುವಂಥದ್ದು, ಇವರು ಯಾರು, ಇವರ ಬಗ್ಗೆಯೂ ಸ್ವಲ್ಪ ಕಾಳಜಿಯನ್ನು ಮಾಡಬೇಕು. ಬ್ಯಾಂಕಿನ ಬಗ್ಗೆ ಹೇಗೆ ಕಾಳಜಿ ಇದೆಯಾ ಅದೇ ರೀತಿ ಈ ಬಡವರ ಬಗ್ಗೆಯೂ ಅವರಿಗೆ ತಕೊಂಡ ಹಣವನ್ನು ಅವ್ರು 100ಕ್ಕೆ 100 ಕೊಡ್ಬೇಕು, ₹1 ಬಡ್ಡಿ ಸಮೇತ ಕೊಡ್ಬೇಕು. ಅದ್ರಲ್ಲಿ ನಾನು ಅವರೊಟ್ಟಿಗೆ ಹೇಳಿದ್ದೇನೆ, ಅವರು ಒಪ್ಪಿದ್ದಾರೆ. ಮತ್ತುಳಿದ ಹಣಕ್ಕೆ ದಯವಿಟ್ಟು ಯಾರಾದರೂ ಸ್ವಾಮೀಜಿಯವರ ಯಾರಾದರೂ ಮಧ್ಯಸ್ಥಿಕೆ ಬಂದು, ನನ್ನ ಮಧ್ಯಸ್ಥಿಕೆ ಅವರು ಬೇಡ ಅಂತ ಹೇಳಿದರೆ ನಾನು ಬಯಸಿದ್ದೆ, ನಾನು ಅವರಿಗೆ ಕೇವಲ ಕಾನೂನಿನ ಸಲಹೆ ಮತ್ತು ಕಾನೂನಿನ ಸಹಕಾರ ನನ್ನ ಕೈಲಾದಷ್ಟು ನಾನು ಅವರಿಗೆ ಬೇಕಾದಂಥ ಹಣಕಾಸಿನ ಕಾನೂನಿಗೆ ಅವರು ತಿಳಿದಿದ್ದರೆ ನಾನು ಮಾಡ್ತೇನೆ. ಅದನ್ನು ನಾನು ಇವತ್ತು ನನಗೆ ಮನಸ್ಸಿಗೆ ಕಾಣಿದೆ ಅವರಿಗೆ ಮಾಡಬೇಕು ಅಂತ, ಅದನ್ನು ಮಾಡ್ತೇನೆ. ಆದರೆ ಇದಕ್ಕೆ ಯಾರಾದರೂ ಮಧ್ಯಸ್ಥಿಕೆ ಬರಬೇಕು. ಕಾನೂನಲ್ಲಿ ನಾನು ನಿಮಗೆ ಮಾಧ್ಯಮದ ಮೂಲಕ ಸ್ಪಷ್ಟ ಹೇಳ್ತೇನೆ, ಅವ್ರು ಏನಲ್ಲಿ ಹೇಳ್ತಾ ಇದ್ದಾರೆ ಅಂದರೆ ಕಾನೂನು ಸರ್, ಕಾನೂನಿನ ಪ್ರಕಾರ ಇವ್ರ ಹೆಸರಲ್ಲಿ ಹಣ ಡ್ರಾ ಆಗಿದೆ, ಇವರೇ ಡ್ರಾ ಮಾಡಿದಾಗಿದೆ. ಯಾವುದು ವಿಡ್ರಾ ಸ್ಲಿಪ್, ಏನು ಚೆಕ್ಕಲ್ಲ, ವಿಡ್ರಾ ಸ್ಲಿಪ್ಪಲ್ಲಿ ಡ್ರಾ ಆಗಿದೆ, ಹಾಗಾಗಿ ಅವ್ರು ತಗೊಂಡಿದ್ದು ಅಂತಿದೆ. ಆದರೆ 36 ಜನ ಯಾರು ಸೈನ್ ಹಾಕಲಿಲ್ಲ ಅದನ್ನ ಪರಾಮರ್ಶಿದೆ, ಅವರೇ ಸೈನೇ ಅಲ್ಲ. ಒಬ್ರು ಯಾರೋ ಒಬ್ರು ಇದ್ದಾರೆ, ಅವ್ರದ್ದು ಬೇಕಾದ್ರೆ ನೀವು ಮಾತಾಡಿಸಿ, ಅವ್ರು ಹೆಬ್ಬೆಟ್ನವ್ರು, ಏನ್ ಹೆಸರು ಅವ್ರದ್ದು, ಜೈನಾಬಿ ಅಂತ, ಅವ್ರು ಹೆಬ್ಬೆಟ್, ಅಲ್ಲಿ ಅವ್ರದ್ದು ಸೈನ್ ಇದೆ. ಇಲ್ಲಿ ನಮ್ಮ ಗಿರಿಧರಾಚಾರ್ಯ ಅಂತ ಅವರು ನಮ್ಮ ಕೌನ್ಸಿಲರ್ ತಾಯಿ, ಅವರದ್ದು ಸೈನ್ ಅವ್ರ ಪಾಪ ಹೋಗಿ ನೋಡಿದ್ದಾರೆ, ಅವ್ರು ಸೈನ್ ಅಲ್ಲ. ಇಂಥದ್ದು 36 ಜನ ಇದ್ದಾರೆ ಅವರಂತೂ. ಆದ್ರೆ ಅವ್ರಿಗೆ ಏನಾಗಿದೆ, ಎಕ್ಸ್ಪಾರ್ಟಿ ಡಿಕ್ರಿ ಆಗಿದೆ, ಏನಕ್ಕೆ, ಅವರ ಜಪ್ತಿಗೆ. ಸೊ ಇದನ್ನ ಈ ತರ ಜಿದ್ದಾಜಿದ್ದಿಯಲ್ಲಿ ಹೋಗಿದೆ. ನಾನು ಬ್ಯಾಂಕಿನ ಆಡಳಿತ ಮಂಡಳಿಗೆ ಕೈ ಮುಗಿದು ವಿನಂತಿ ಮಾಡ್ತೇನೆ, ಇದರಲ್ಲಿ ಜಿದ್ದಾಜಿದ್ದಿ ಬೇಡ, ಅವರನ್ನು ಕರೆಸಿ, ನೀವೇ ಕರೆಸಿ, ಯಾರೋ ಒಬ್ಬರನ್ನ, ಸ್ವಾಮೀಜಿಗಳನ್ನ, ಸಮಾಜದ ಗಣ್ಯರು, ಜಿ ಶಂಕರ್ ಅವರು ಇರ್ಬೋದು, ಅಥವಾ ಜಯಕೋಟ್ಯಾನರು, ಮಹಾಜನ ಸಂಘದ ಅಧ್ಯಕ್ಷರು, ಯಾರು ಅಂತ ಗಣ್ಯರನ್ನ ಮಧ್ಯೆ ಇಟ್ಟು ಇವರನ್ನು ಕರೆತು ನ್ಯಾಯ ಮಾಡಿ, ಇವ್ರನ್ನ ಕ್ಲೋಸ್ ಮಾಡಿ. ಪಾಪ ಇವ್ರಿನ್ನು ಯಾರ್ಯಾರೋ ಮನೆ ಬಾಗಿಲಿಗೆ ಮತ್ತಿಲ್ದಿರ ಏನಾಗ್ತದೆ ಹೇಳಿ, SIT ಮಾಡಿ ಕೇಳಲೇಬೇಕಾಗ್ತದೆ ನಾವು ಸಾಮಾಜಿಕ. ಅದು ಯಾವುದೂ ಬೇಡ, ಇವರಿಗೆ ಸೆಟ್ಲ್ ಆದ್ರೆ ಯಾವ SIT ಬೇಡ, ಏನು ಬೇಡ. ಇವರದ್ದು ಮತ್ತೆ ಇವ್ರು ಎಷ್ಟು ತಗೊಂಡಿದ್ದಾರೆ ಅಷ್ಟು ಕಟ್ಟಬೇಕು. ಅದನ್ನ ಒಂದು ಯಾರಾದರೂ ಮಧ್ಯಸ್ಥಿಗೆ ಬಂದು ಮಾಡಿ. ಮತ್ತೆ ನಾನು ಅದರಲ್ಲಿ ಇನ್ನೇನು ಹೆಚ್ಚು ಕದಕುವಂತ ಪ್ರಶ್ನೆ ಇಲ್ಲ. ಅವರಿಗೆ ನಾನು ಕಾನೂನಿನ ಬಂದು ನಾನು ಮಾಡ್ತೇನೆ. ಹಾಗಾಗಿ ಇವತ್ತು ಆಣೆ ಪ್ರಮಾಣ ಅವರೇ ಹೇಳಿದ್ದು, ಅವರೇ ಬೇಡ ಅಂತ ಸ್ವಾಮೀಜಿಯವರು ಹೇಳಿದ್ರು, ಮತ್ತೆ ಜಿ ಶಂಕರ್ ಅವರು, ನಾನು ಒಪ್ಪಿದೆ, ನಾನು ಅದಕ್ಕೆ ಹಠ ಹಿಡಿಲ್ಲ, ಇಲ್ಲ ಅವ್ರು ಆಣೆ ಪ್ರಮಾಣ ಮಾಡಬೇಕು ಅಂತ. ನಾವು ಈಗ ಬಂದವರು ಪ್ರಾರ್ಥನೆ ಮಾಡಿದ್ದೇವೆ, ಅವರಿಗೊಂದು ನ್ಯಾಯ ಸಿಕ್ಕಲಿ, ನಮ್ಮ ಮುಖ್ಯ ಪ್ರಾಣ ವೆಂಕಟರಮಣನಿಂದ ಅದು ನ್ಯಾಯ ಸಿಕ್ಕಲಿ ಅಂತ ಪ್ರಾರ್ಥನೆ ಮಾಡಿದ್ದೇವೆ. ಹಾಗಾಗಿ ಇಷ್ಟು ಇವತ್ತು ನಡೆದ ವಿವರ. ಇವತ್ತು ನಮ್ಮನ್ನ ಸಂತ್ರಸ್ತರನ್ನ ಮತ್ತೆ ಎಲ್ಲರನ್ನು ಕೂಡ ನಮ್ಮ ಜೊತೆಗೆ ಸೇರಿದಂಥ ಎಲ್ಲ ಮಾಜಿ ಶಾಸಕರನ್ನ ಇವರನ್ನ ಎಲ್ಲರನ್ನು ಕೂಡ ಆಣೆ ಪ್ರಮಾಣಕ್ಕೆ ಅಂತ ಬರ್ಲಿಕ್ಕೆ ಹೇಳಿ ಆಣೆ ಪ್ರಮಾಣ ಮಾಡದೆ ಬರೀ ಪೂಜೆ ಒಂದು ಮಾಡಿ ಅವರೀಗ ಹೋಗಿದ್ದಾರೆ ಈಗ ಬ್ಯಾಂಕಿನವರು. ಆ ಸಮಯದಲ್ಲಿ ಅವರಿಗೆ ಲೋನ್ ಆಗುವಾಗ ಇದ್ದಂಥ ಬ್ಯಾಂಕ್ ಸಿಬ್ಬಂದಿಗಳು ಯಾರಿದ್ದಾರೆ ಅವ್ರು ದೇವಸ್ಥಾನದ ಒಳಗೆ ಬರಲಿಲ್ಲ. ಅವರೆಲ್ಲ ದೇವಸ್ಥಾನದ ಹೊರಗೆ ಇದ್ದಾರೆ, ದೇವಸ್ಥಾನದ ಒಳಗೆ ಬರಲಿಲ್ಲ ಅವರು. ಮತ್ತೆ ಈಗ ನನ್ನ ಬಗ್ಗೆ ಈಗಾಗಲೇ ನಮ್ಮ ದಕ್ಷಿಣ ಕನ್ನಡ ಮಗುವೀರ ಮಹಾಜನ ಸಂಘಕ್ಕೆ ನೋಟಿಸ್ ಎಲ್ಲ ಕೊಟ್ಟಿದ್ದಾರೆ. ನನ್ನ ಬಗ್ಗೆ ಮತ್ತೆ ಪ್ರಸರಾಜ್ ಕಾಂಚನ್ ಅವ್ರ ಬಗ್ಗೆ ನೋಟಿಸ್ಗಳನ್ನೆಲ್ಲ ಮಾಡಿದ್ದಾರೆ ಅವರು. ನಾನು ಕೇಳ್ತೇನೆ ಅವರಿಗೆ, ಶರತ್ ಶೆಟ್ಟಿ ಅವ್ರ MD ಅವ್ರಿಗೆ ಕೇಳ್ತೇನೆ, ಅವರು ನಮ್ಮ ಸಮುದಾಯದವರ, ಅವರು ನಮ್ಮ ಸಮುದಾಯಕ್ಕೆ ಅವ್ರ ಬಗ್ಗೆ ಕ್ರಮ ತಗೊಳ್ಳಿ. ಬೇರೆ ಬೇರೆ ರೀತಿಯಲ್ಲಿ ನೋಟಿಸ್ಗಳನ್ನು ಮಾಡಿದ್ದಾರೆ ಅವರು. ಮತ್ತೆ ಯಶ್ಪಾಲ್ ಸೋಣ ಅವರು ಶಾಸಕರಾಗಿದ್ದಾರೆ, ಈಗ ಅವರಿಗೆ ಶಾಸಕ ಸ್ಥಾನವೂ ಬೇಕು, ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷಗಿರಿಯೂ ಬೇಕು.
ಫೆಡರೇಷನ್ ಅಧ್ಯಕ್ಷನೂ ಬೇಕು. ಹಾಗಾದ್ರೆ ಮಗುವಿನ ಸಮುದಾಯದಲ್ಲಿ ಬೇರೆ ಬಿಜೆಪಿ ಕಾರ್ಯಕರ್ತರಾಗ್ಲಿ ಬೇಕಾದ್ರೆ ಇಲ್ವಾ, ಬೇರೆಯವರು ಇಲ್ವಾ, ಒಳ್ಳೆ ಯುವಕರು ಸಮಾಜಕ್ಕೆ ಬೇಕಾಗುವಂಥವ್ರು ಇದ್ದಾರಲ್ಲ. ಹಾಗಾಗಿ ಇದ್ರ ಬಗ್ಗೆಯೂ ಕೂಡ ನಮ್ಮ ಮಗುವಿನ ಸಮುದಾಯದವರು ಎಲ್ಲ ಆಲೋಚನೆ ಮಾಡ್ಬೇಕಂತ ನಾನು ಕೇಳಿಕೊಳ್ತೇನೆ. ಈ ಹೋರಾಟ ಈಗಾಗಲೇ ನಮ್ಮ ನಾಯಕರೆಲ್ಲ ಹೇಳಿದ್ದಾರೆ. ಈಗ ಜಯಪ್ರಕಾಶ್ ಹೆಗಡೆ ಅವರು ಮತ್ತೆ ಪ್ರಸರಾಜ್ ಕಾಂಚನು ಮತ್ತೆ ಇವರು ದ್ರೌಪದಿ ಭಟ್ರವರೆಲ್ಲ ಹೇಳಿದ್ದಾರೆ. ಇದೀಗ ಇವರು ದ್ರೌಪದಿ ಭಟ್ರು ಹೇಳಿದ ಮಾತಿನ ಪ್ರಕಾರ ಆದ್ರೆ ಸಂತೋಷ ಪಡ್ತೇವೆ. ಇಲ್ಲಾಂದ್ರೆ ಅದು ಯಾವ ಮಟ್ಟಕ್ಕೆ ಹೋಗ್ಲಿಕ್ಕೂ ನಾವು ತಯಾರಿದ್ದೇವೆ. ನಾವು ಬಿಡುವ ಪ್ರಶ್ನೆ ಇಲ್ಲ, ಇವರನ್ನು ಎಷ್ಟು ಸುಲಭದಲ್ಲಿ ನಾವು ಬಿಡೋದಂತೂ ಇಲ್ಲ. ಯಾವ ಮಟ್ಟಕ್ಕೆ ಹೋದ್ರೂ ನಾವು ತಯಾರಿದ್ದೇವೆ. ಅಂತೂ ಅನ್ಯಾಯ ಆಗ್ಲಿಕ್ಕೆ, ಸಂತ್ರಸ್ತರಿಗೆ ಅನ್ಯಾಯ ಆಗ್ಲಿಕ್ಕೆ ಬಿಡುವುದಿಲ್ಲ. ಸ್ವಾಮೀಜಿಗಳೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ, ಹಿರಿಯರೆಲ್ಲ ಎಂಟ್ರಿ ಕೊಟ್ಟಿದ್ದಾರೆ. ಯಾವ ಒತ್ತಡಕ್ಕೆ ಏನಾದರೂ ಮಣಿದು ಏನಾದರೂ ಹಿಂದೆ ಬರುವ ಸಾಧ್ಯತೆ ಇದೆ? ಒತ್ತಡಕ್ಕೆ ಮಣಿಯುವ ಪ್ರಶ್ನೆ ಇಲ್ಲ. ಒತ್ತಡಕ್ಕೆ ಮಣಿಯೋದು ನಾನು ಯಾವಾಗ ಮಣಿಬೋದಿತ್ತು. ನಾನು ಈ ಇದು ಸ್ಟಾರ್ಟ್ ಮಾಡುವಾಗ ನನ್ನ ಜೊತೆ ಯಾರು ಇರಲಿಲ್ಲ. ಬೇರೆ ಬೇರೆ ಬೆದರಿಕೆ ಕಾರ್ಯಗಳು, ಬೇರೆ ಬೇರೆ ಆಮಿಷಗಳು, ಬೇರೆ ಬೇರೆ ಎಲ್ಲ ಬಂದಿದೆ. ಆದರೆ ಅದಕ್ಕೆಲ್ಲ ಮಣಿಯುವಂಥ ಅವಶ್ಯಕತೆ ನನಗಿಲ್ಲ. ನಮ್ಮ ತಾಯಿ, ನಾವು ಕೂಡ ಬಡತನದಲ್ಲಿ ಬಂದವರು, ನಮ್ಮ ಅಕ್ಕ ತಂಗಿ ಹಾಗೆ ಎಲ್ಲ ಇದ್ದಾರೆ, ಎಲ್ಲ ಬಡವರೇ ಇರೋದು. ಇವರಿಗೆಲ್ಲ ನ್ಯಾಯ ಕೊಡಿಸೋದೇ ನಮ್ಮ ಕರ್ತವ್ಯ ಆಗಿದೆ. ಈಗ ಮಧ್ಯಸ್ಥಿಕೆ ಇಲ್ಲದ್ರೆ ಕಾನೂನು ಹೋರಾಟ. ಕಾನೂನು ಹೋರಾಟ, ಒಟ್ಟಾರೆ ನ್ಯಾಯ ಸಿಗಬೇಕು ನಮಗೆ. ನಾಗೇಂದ್ರ ಪುತ್ರನ್ ಕೋಟ. ಈ ವೇಳೆ ಮಾತನಾಡಿದ ಬ್ಯಾಂಕ್ ಅಧಿಕಾರಿಗಳು ಮಲ್ಪೆ ಶಾಖೆಯಲ್ಲಿ ಅವ್ಯವಹಾರ ಮಾಡಿದ್ದಾರೆ ಎಂದು ಸುಳ್ಳು ಹೇಳಿಕೆ ನೀಡುತ್ತಿದ್ದಾರೆ. ಬ್ಯಾಂಕ್ ನಂಬಿ ಸಾವಿರಾರು ಜನರು ಇದ್ದಾರೆ. ಇವರ ಹೇಳಿಕೆಗಳಿಂದ ಬ್ಯಾಂಕ್ ಹೆಸರಿಗೆ ಕಳಂಕ ತರುತ್ತಿದ್ದಾರೆ ಎಂದು ಹೇಳಿದರು. ಅಂದರೆ ಉಡುಪಿಯಲ್ಲಿ 46 ವರ್ಷಗಳ ಹಿಂದೆ ಪ್ರಾರಂಭಗೊಂಡಂತಹ ನಮ್ಮ ಬ್ಯಾಂಕಿನ ಪ್ರತಿಷ್ಠಿತ ಕರಾವಳಿನ ಒಂದು ಪ್ರತಿಷ್ಠಿತ ಸಹಕಾರಿ ಬ್ಯಾಂಕ್. ಅಂತಹ ಬ್ಯಾಂಕಿನ ಮಲ್ಪೆ ಶಾಖೆಯಲ್ಲಿ ಕೋಟಿ ಅವ್ಯವಹಾರ ಆಗಿದೆ ಅನ್ನುವ ಸುಳ್ಳು ಸುದ್ದಿಯನ್ನು, ಯಾವುದೇ ಒಂದು ದಾಖಲೆ ಪತ್ರ ಇಲ್ಲದೆ ಸುಳ್ಳು ಸುದ್ದಿಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ಬ್ಯಾಂಕಿನ ಹೆಸರಿಗೆ ಅಥವಾ ಬ್ಯಾಂಕಿನ ಸಿಬ್ಬಂದಿಗಳು, ನೂರಾರು ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ. ಏನಾದರೂ ನಾಳೆ ಹೆಚ್ಚು ಕಡಿಮೆ ಆದರೆ ಎಲ್ಲ ಸಿಬ್ಬಂದಿಗಳ ಸಂಸಾರ ಬೀದಿ ಪಾಲಾಗ್ತದೆ. ಅಲ್ಲದೆ ಸಾವಿರಾರು ಕೋಟಿ ನಾವು ವ್ಯವಹಾರ ಮಾಡ್ತಾ ಇದ್ದೇವೆ. ಅಂತಹ ಗ್ರಾಹಕರಿಗೆ ಒಂದು ಸಣ್ಣ ಹೇಳಿಕೆ, ಈ ತಪ್ಪು ಮಾಹಿತಿಯಿಂದಾಗಿ ಗ್ರಾಹಕರ ಮನದಲ್ಲಿ ಬೇರೆನೇ ಅಭಿಪ್ರಾಯ ಮೂಡುತ್ತದೆ. ಅಂತಹ ಬ್ಯಾಂಕನ್ನ ಒಂದು ಸಮಸ್ಯೆಗೆ ಈಡು ಮಾಡುವಂತಹ ಒಂದು ಕೆಲಸವನ್ನು ಮಾಡಿದ್ದಾರೆ. ಅದರ ಬಗ್ಗೆ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿಕ್ಕೆ ನಾವು ಬಂದಿದ್ದು. ಪ್ರಾರ್ಥನೆಯನ್ನು ನಾವು ಇಷ್ಟೇ ಮಾಡಿದ್ದೇವೆ ನೋಡಿ. ಮಹಾಲಕ್ಷ್ಮಿ ಕೋಆಪರೇಟಿವ್ ಬ್ಯಾಂಕ್ ಲಿಮಿಟೆಡ್ ಉಡುಪಿ ಇದರ ಸಿಬ್ಬಂದಿಗಳಾದ ನಾವು ನಮ್ಮ ಮಲ್ಪೆ ಶಾಖೆಯಲ್ಲಿ ಕೋಟಿ ಅವ್ಯವಹಾರ ಆಗಿದೆ ಎಂದು ಮಾಜಿ ಶಾಸಕರು ಸಾಮಾಜಿಕ ಜಾಲತಾಣದಲ್ಲಿ ಹರಿದು ಬಿಟ್ಟಿರುವ ಹೇಳಿಕೆಯು ಸತ್ಯಕ್ಕೆ ದೂರವಾದ ವಿಷಯವಾಗಿರುತ್ತದೆ ಎಂದು ಶ್ರೀ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡಿರುತ್ತೇವೆ. ಎಲ್ಲಾ ಸಿಬ್ಬಂದಿಗಳ ಪರವಾಗಿ ಈ ಒಂದು ಇದನ್ನ ನಾವು ದೇವರಿಗೆ ಅರ್ಪಿಸಿದ್ದೇವೆ. ಇನ್ನು ಗ್ರಾಹಕರ ವಿಷಯದಲ್ಲಿ ಹೇಳಿದರೆ ಅದು ಕಾನೂನಾತ್ಮಕ, ಸಹಕಾರಿ ಸಂಘದಲ್ಲಿ ಕಾನೂನಾತ್ಮಕವಾಗಿ ನಾವು ಹೋರಾಡ್ತೇವೆ. ಅದು ಏನು ಲೀಗಲ್ ಆಕ್ಷನ್ ಇದೆ ಅದನ್ನು ನಾವು ತಗೊಳ್ತೇವೆ. ಎಲ್ಲಾ ಸಂದರ್ಭದಲ್ಲಿಯೂ ಅವರಿಗೆ ಅವಕಾಶ ಇತ್ತು ಮಾಡಲಿಕ್ಕೆ. ಇಂಥ ಒಂದು ವೇದಿಕೆಗೆ ಬಂದು ಅವರು ದೂರನ್ನು ಕೊಡಬೇಕಾಗಿ ಇರಲಿಲ್ಲ. ಇದು ನಮ್ಮ ಅನಿಸಿಕೆ. ಸದ್ಯ ಆಣೆ ಪ್ರಮಾಣದ ವಿಚಾರ ರದ್ದಾಗಿದೆ. ಜಿಲ್ಲೆಯ ಸಮುದಾಯದ ಮುಖಂಡರು ಹಾಗೂ ಧಾರ್ಮಿಕ ಮುಖಂಡರು ಈ ವಿಚಾರದಲ್ಲಿ ಮಧ್ಯಸ್ಥಿಕೆ ವಹಿಸಬೇಕೆಂದು ಮಾಜಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಕಾನೂನು ಹೋರಾಟಕ್ಕೂ ನಾವು ರೆಡಿ ಎಂದು ಶಾಸಕ ರಘುಪತಿ ಭಟ್ ಹೇಳಿದ್ದು, ಈ ವಿವಾದ ಮುಂದೆ ಏನಾಗುತ್ತೋ ಕಾದು ನೋಡಬೇಕಾಗಿದೆ.